ಸಂಕ್ರಾಂತಿ ಹಬ್ಬದಂದು ಸ್ಯಾಂಡಲ್ವುಡ್ನಲ್ಲಿ ಯಾವುದೇ ಚಿತ್ರಗಳು ಬಿಡುಗಡೆಯಾಗುತ್ತಿಲ್ಲ ಅಂತ ಬೇಸರ ಮಾಡ್ಕೋಬೇಡಿ. ಏಕೆಂದರೆ ಜನರನ್ನು ನಕ್ಕು ನಗಿಸುವುದಕ್ಕೆ ಮತ್ತೊಮ್ಮೆ ಹಂಬಲ್ ಪೊಲಿಟಿಷಿಯನ್ ಬರ್ತಾ ಇದೆ. ಇದು ವೆಬ್ ಸಿರೀಸ್ ಆಗಿದ್ದು RCBಯ ಮಿಸ್ಟರ್ ನ್ಯಾಕ್ಸ್ OTTಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಿದ್ದಾರೆ. 10 ಎಪಿಸೋಡ್ನಲ್ಲಿ ಈ ಸಿರೀಸ್ ಬಿಡುಗಡೆಯಾಗ್ತಿದೆ. ಈ ವೇಳೆ ಡ್ಯಾನಿ ಸೇಠ್ ಅವರು ದರ್ಶನ್ ಅವರ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಡ್ಯಾನಿ ಸೇಠ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. RCB ಅಭಿಮಾನಿಗಳಿಗೆ ಮಿಸ್ಟರ್ ನ್ಯಾಕ್ಸ್ ಗೊತ್ತು. ಸಿನಿಪ್ರಿಯರಿಗೆ ಹಂಬಲ್ ಪೊಲಿಟಿಷಿಯನ್ ನಾಗರಾಜ್ ಆಗಿ ಪರಿಚಯ ಇರುತ್ತೆ. ಕಂಗ್ಲಿಷ್ ಮಾತನಾಡುತ್ತಾ ಕಾಮಿಡಿ ಕಚಗುಳಿ ಇಡುವ ಈ ಅದ್ಭುತ ಪ್ರತಿಭೆ ಡ್ಯಾನಿ ಸೇಠ್. ಇವರಿಗೆ ದರ್ಶನ್ ಜೊತೆ ಊಟ ಮಾಡಬೇಕು ಅನ್ನುವ ಆಸೆಯಂತೆ. ಅಲ್ಲದೆ ದರ್ಶನ್ ಪುತ್ರ ವಿನೀಶ್ ಡ್ಯಾನಿ ಸೇಠ್ಗೆ ಫೋನ್ ಮಾಡಿದ್ದಾರಂತೆ. ಈ ವಿಚಾರವನ್ನು ಡ್ಯಾನಿ ಸೇಠ್ ಇತ್ತೀಚೆಗೆ ಖಾಸಗಿ ವಾಹಿನಿಯೊಂದರಲ್ಲಿ ಹಂಚಿಕೊಂಡಿದ್ದಾರೆ. ಡ್ಯಾನಿ ಸೇಠ್ಗೆ ವಿಶ್ವಾದ್ಯಂತ ಅಭಿಮಾನಿಗಳಿದ್ದಾರೆ. ಆದರೆ ಇವರಿಗೆ ಸ್ಯಾಂಡಲ್ವುಡ್ನ ಡಿ ಬಾಸ್ ಅನ್ನು ಭೇಟಿ ಮಾಡಿ ಅವರೊಂದಿಗೆ ಊಟ ಮಾಡಬೇಕು ಅನ್ನುವ ಆಸೆ ಇದೆ. ಈ ಮಾತನ್ನು ಸ್ವತಃ ಡ್ಯಾನಿ ಸೇಠ್ ಅವರೇ ಹೇಳಿಕೊಂಡಿದ್ದಾರೆ. ನಾನು ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಒಬ್ಬರನ್ನು ಮಾತ್ರ ಇವತ್ತಿನವರೆಗೂ ಮೀಟ್ ಮಾಡಿಲ್ಲ. ಆದರೆ ಅವರ ಪ್ರೀತಿಯ ಮಗ ನನಗೆ ಕಾಲ್ ಮಾಡಿ ನನ್ನ ಜೊತೆ ಮಾತನಾಡಿದ್ದಾನೆ. ದರ್ಶನ್ ಸರ್ನ ಮೀಟ್ ಮಾಡಿಲ್ಲ. ಇವತ್ತಿನವರೆಗೂ ಅವರನ್ನು ಮೀಟ್ ಮಾಡಿಲ್ಲ. ದರ್ಶನ್ ಅವರನ್ನು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ನಲ್ಲಿ ನೋಡಿದರೆ ಪ್ರಾಣಿಗಳ ಜೊತೆ ಅವರ ವ್ಯಕ್ತಿತ್ವ 3 ಬಟನ್ ಓಪನ್ ಶರ್ಟ್ನಲ್ಲಿ ನನಗೆ ಅನಿಸುವ ಪ್ರಕಾರ ಅವರನ್ನು ಮಾತನಾಡಿಸುವುದು ತುಂಬ ಇಂಟ್ರೆಸ್ಟಿಂಗ್ ಎಂದು ಅನಿಸುತ್ತೆ. ದರ್ಶನ್ ಸರ್ನ ಮೀಟ್ ಮಾಡೋದಕ್ಕೆ ಆಸೆ ಇದೆ ಅಂತ ಹೇಳಿದ್ದೆ. ಅವರೇನಾದರೂ ಡಿನ್ನರ್ಗೆ ಕರೆದರೆ ನಾನು ತುಂಬ ಖುಷಿಯಾಗಿ ಹೋಗುತ್ತೇನೆ. ನಾನು ಸುದೀಪ್ ಸರ್ ಜೊತೆ ಡಿನ್ನರ್ ಮಾಡಿದ್ದೇನೆ. ಆ ವೇಳೆ ವಿಮಾನ ಹತ್ತುವ ಆತುರದಲ್ಲಿದ್ದೆ. ಆಗ ಅವರು ಮಾತು ನಿಲ್ಲಿಸುವ ಮೊದಲು ಊಟ ಮಾಡು ಎಂದಿದ್ರು. ನಾನು ಭಯಪಟ್ಟುಕೊಂಡು ತಿಂದುಬಿಟ್ಟೆ. ಎಸ್ ಜೊತೆ ಪುನೀತ್ ಅಣ್ಣನ ಜೊತೆ ಹಲವು ಬಾರಿ ಡಿನ್ನರ್ ಮಾಡಿದ್ದೇನೆ. ಆದರೆ ದರ್ಶನ್ ಸರ್ ಜೊತೆ ಯಾವತ್ತೂ ಊಟ ಮಾಡಿಲ್ಲ ಎಂದು ಡ್ಯಾನಿಶ್ ತನ್ನ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಅವರ ಮಗನೊಂದಿಗೆ ಮಾತನಾಡಿದ್ದೇನೆ. ದರ್ಶನ್ ಮಗ ತುಂಬ ಮುದ್ದಾದ ಹುಡುಗ, ತುಂಬ ಮುದ್ದಾಗಿ ಮಾತನಾಡಿದ್ದ. ಯಾರೋ ಕಾಲ್ ಮಾಡಿ ದರ್ಶನ್ ಸರ್ ಮಗ ನಿಮ್ಮೊಂದಿಗೆ ಮಾತನಾಡಬೇಕಂತೆ ಅಂತ ಹೇಳಿದ್ರು. ನನ್ನೊಂದಿಗೆ ತುಂಬ ಮುದ್ದಾಗಿ ಫನ್ನಿಯಾಗಿ ಮಾತನಾಡಿದ. ಆಗ ನಾನು ಕೇಳಿದೆ, ನಿಮ್ಮ ಮನೆಯಲ್ಲಿ ಅಷ್ಟು ದೊಡ್ಡ ಸ್ಟಾರ್ ಇದ್ದಾರೆ, ನೀವ್ಯಾಕೆ ನಿಮ್ಮ ಮನೆಯಿಂದ ಆಚೆ ನೋಡ್ತೀರಾ, ಮನೆಯೊಳಗೆ ನೋಡಿ ಅಂತ. ಆಗ ವಿನೀಶ್ ಖುಷಿಪಟ್ಟರು ಎಂದು ಡ್ಯಾನಿಶ್ ಹೇಳಿದ್ದಾರೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.